ಸುರತ್ಕಲ್ನ ಇಡ್ಯ ಗುಡ್ಡೆಕೊಪ್ಪಲದ ಬಳಿ ಸುರತ್ಕಲ್ ನಗರ ಭಾಗದಲ್ಲಿರುವ ಕೆಲವು ಖಾಸಗಿ ಅಪಾರ್ಟ್ಮೆಂಟ್ಗಳ ಕೊಳಚೆ ನೀರನ್ನ ಪೈಪ್ ಮುಖಾಂತರ ಇಡ್ಯ ಗುಡ್ಡೆಕೊಪ್ಪಲ ಪರಿಸರದ ಕಡಲ ತೀರಕ್ಕೆ ನೇರವಾಗಿ ಬಿಡಲಾಗ್ತಾ ಇದ್ದು, ಇದರಿಂದಾಗಿ ಕೊಳಚೆ ನೀರು ತೋಡಿನ ನೀರನ್ನ ಸೇರಿ ಕಲುಷಿತವಾಗ್ತಾ ಇದೆ. ರಾತ್ರೋರಾತ್ರಿ ಅಪಾರ್ಟ್ಮೆಂಟ್ ಮುಖಾಂತರ ಕೊಳಚೆ ನೀರಿನ ಪೈಪನ್ನ ಇಡ್ಯ ಗುಡ್ಡೆಕೊಪ್ಪಲ ಮನೆಯ ಪರಿಸರದ ಮುಖಾಂತರ ಸಮುದ್ರ ತೀರದ ಡಾಮಾರು ಕಾಂಕ್ರೀಟ್ ರಸ್ತೆಯ ನಡುವೆ ಕೊರೆದು ಬಳಿಕ ತಿಳಿಯದಂತೆ ರಸ್ತೆ ಒಬ್ಬುಗಳನ್ನು ನಿರ್ಮಿಸಿ ಸಮುದ್ರ ಕಿನಾರೆಯ ತೋಡುಗಳಿಗೆ ಬಿಡಲಾಗ್ತಾ ಇದೆ. ಈ ಬಗ್ಗೆ ಸ್ಥಳೀಯ ನಿವಾಸಿಗಳು ಧ್ವನಿ ಎತ್ತಿದ್ದು, ಈ ಬಗ್ಗೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮಂಗಳೂರು ಮಹಾನಗರ ಪಾಲಿಕೆಗೆ ದೂರು ನೀಡಿದ ಅನ್ವಯ ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ದಿವಾಕರ ಪಾಂಡೇಶ್ವರ ಅವರು ಇಡ್ಯ ಪರಿಸರಕ್ಕೆ ಭೇಟಿ ನೀಡಿದರು. ಸ್ಥಳೀಯರು ಸಮುದ್ರಕ್ಕೆ ಬಿಡುವಂತಹ ಕೊಳಚೆ ನೀರಿನ ಪೈಪ್ ಸಂಪರ್ಕ ಹಾಗೂ ಹರಿಯ ಬಿಡುವ ನೀರನ್ನ ಹಾಗೂ ರಸ್ತೆಯನ್ನ ಅಗೆದು ಉಬ್ಬು ನಿರ್ಮಿಸಿದ್ದನ್ನ ಮೇಯರ್ಗೆ ತಿಳಿಸಿ ಅದನ್ನ ತೆರವು ಮಾಡುವಂತೆ ಮನವಿ ಮಾಡಿಕೊಂಡ್ರು. ಇದಕ್ಕೆ ಸ್ಪಂದಿಸಿದ ಮೇಯರ್ ಪಾಲಿಕೆ ಅಧಿಕಾರಿಗಳಿಗೆ ತಕ್ಷಣವೇ ಈ ಎಲ್ಲ ಅಕ್ರಮ ಪೈಪ್ಗಳ ಸಂಪರ್ಕವನ್ನ ತೆಗೆಸಿಬಿಡಬೇಕು, ಜೊತೆಗೆ ರಸ್ತೆಯ ಉಬ್ಬನ್ನ ಕೂಡ ತೆಗೆದು ಹಾಕುವಂತೆ ಸೂಚಿಸಿದರು. ಈ ಪರಿಸರದಲ್ಲಿ ಯಾವುದೋ ಒಂದು ಫ್ಲ್ಯಾಟ್ನವರು ಗಲೀಜು ನೀರನ್ನು ಪೈಪ್ ಮುಖಾಂತರ ತೋಡಿಗೆ ಬಿಡ್ತಾ ಇದ್ದಾರೆ ಎಂದು ಸ್ಥಳೀಯ ಕಾರ್ಪೊರೇಟ್ನವರಿಗೆ ಮನವಿ ಬಂತು. ಅದರ ನಂತರ ನನಗೆ ಸಹ ಇಲ್ಲಿಯ ನಾಗರಿಕರು ಮನವಿ ಒಪ್ಪಿಸಿದ್ದಾರೆ. ನಾನು ಬುಧವಾರ ಬರ್ತೇನೆ ಅಂತ ಹೇಳಿದೆ. ಹಾಗೆ ನಾನು ಇವತ್ತು ಬುಧವಾರ ನಾನು ಉಪಮೇಯರು, ಸ್ಥಳೀಯ ಕಾರ್ಪೊರೇಟ್ರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷ ಕಿರಣ್ ಇವರು ಒಟ್ಟಿಗೆ ಬಂದು ಈಗ ಅಧಿಕಾರಿ ವರ್ಗದವರೊಟ್ಟಿಗೆ ಚರ್ಚಿಸಿ ಕೂಡಲೇ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿದ್ದೇನೆ. ಸಂದರ್ಭದಲ್ಲಿ ಪಾಲಿಕೆ ಉಪಮೇಯರ್ ವೇದಾವತಿ ಕುಳಾಯಿ, ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯೆ ನಯನಾರ್ ಕೋಟ್ಯಾನ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಕಿರಣ್ ಕುಮಾರ್ ಕೋಡಿಕಲ್ ಹಾಗೂ ಗುಡ್ಡೆಕೊಪ್ಪಲ ಇಡ್ಯ ಸುರತ್ಕಲ್ ನಾಗರಿಕ ಹೋರಾಟ ಸಮಿತಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.